ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಜನ್ಮದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಪ್ರಯುಕ್ತ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್, ಹಯಾತುಲ್ ಇಸ್ಲಾಂ ಮದ್ರಸಾ ದೇರಳಕಟ್ಟೆ ಹಾಗೂ ಎಸ್ಕೆಎಸ್ಎಸ್ಎಫ್ ದೇರಳಕಟ್ಟೆ ಶಾಖೆಯ ಜಂಟಿ ಆಶ್ರಯದಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ಸಾರ್ವಜನಿಕ ರಕ್ತದಾನ ಶಿಬಿರ ದೇರಳಕಟ್ಟೆಯ ಸಭಾಂಗಣದಲ್ಲಿ ನಡೆಯಿತು. ಬದ್ರಿಯಾ ಜುಮಾ ಮಸೀದಿ ದೇರಳಕಟ್ಟೆಯ ಖತೀಬರಾದ ಹಾಜಿ ಅಬೂಬಕರ್ ರಿಯಾಜ್ ರೆಹಮಾನಿ ಉಸ್ತಾದರ ದುವಾ ಆಶೀರ್ವಚನದ ಮೂಲಕ ಚಾಲನೆಗೊಂಡ ಕಾರ್ಯಕ್ರಮವನ್ನು ಬದ್ರಿಯಾ ಜುಮಾ ಮಸೀದಿ ಅಧ್ಯಕ್ಷರಾದ ಹಾಜಿ ಅಬೂಬಕರ್ ನಾಟೆಕಲ್ ಅವರು ಅಧ್ಯಕ್ಷತೆ ವಹಿಸಿದರು. ಕೋವಿಡ್ ಭೀತಿಯ ನಡುವೆಯೂ ಯಶಸ್ವಿಯಾಗಿ ನಡೆದಂತಹ ರಕ್ತದಾನ ಶಿಬಿರದಲ್ಲಿ ಎಲ್ಲಾ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿಕೊಂಡು ಒಟ್ಟು 106 ಮಂದಿ ರಕ್ತದಾನ ಮಾಡಿದರು. ದಾನಿಗಳಿಂದ ರಕ್ತ ಸಂಗ್ರಹಿಸುವಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಮಂಗಳೂರು ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ಸಹಕರಿಸಿದರು. ಆಗಸ್ಟ್ 8ರಂದು ಅನಿವಾಸಿ ಭಾರತೀಯರ ಗೆಳೆಯರ ತಂಡವೊಂದು ಕರ್ನಾಟಕ ರಾಜ್ಯದಲ್ಲಿ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಿಜಿಸ್ಟರ್ಡ್ ಎಂಬ ಸಂಸ್ಥೆಗೆ ಜನ್ಮವನ್ನು ನೀಡುತ್ತದೆ. ನಿಮಗೆ ತಿಳಿದಿರಬಹುದು, ಸಾಮಾಜಿಕ ಜಾಲತಾಣದಲ್ಲಿ ದಿನನಿತ್ಯವಾಗಿ ರಕ್ತದ ಬೇಡಿಕೆಗಳಿರುವಂತಹ ಒಂದು ಸಂದೇಶಗಳು ಒಂದು ಗ್ರೂಪಿನಿಂದ ಇನ್ನೊಂದು ಗ್ರೂಪಿಗೆ, ಇನ್ನೊಂದು ಗ್ರೂಪಿನಿಂದ ಇನ್ನೊಂದು ಗ್ರೂಪಿಗೆ ಬರೀ ಫಾರ್ವರ್ಡ್ ಮಾತ್ರ ಆಗ್ತಾ ಇತ್ತು. ಅದು ಆ ಬೇಡಿಕೆಯಲ್ಲಿರುವಂತಹ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಯಾರು ಕೂಡ ಸಂಪರ್ಕಿಸ್ತಾ ಇರಲಿಲ್ಲ. ನಿಮ್ಗೆ ಎಲ್ಲಿಗೆ ರಕ್ತ ಬೇಕು, ಯಾವ ಆಸ್ಪತ್ರೆಗೆ ರಕ್ತ ಬೇಕು, ಎಷ್ಟು ಯೂನಿಟ್ ರಕ್ತ ಬೇಕು ಅಂತ ಕೇಳುವಂತ ಪರಿಸ್ಥಿತಿ ಇರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಆಗಿತ್ತು ನಾವು ರಕ್ತ ಸಂಬಂಧಿಗಳಾಗೋಣ ಎಂಬ ಘೋಷವಾಕ್ಯವನ್ನ ಎತ್ತಿ ಹಿಡಿದು ನಾವು ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಿಜಿಸ್ಟರ್ಡ್ ಎಂಬ ಸಂಸ್ಥೆಗೆ ನಾವು ಜನ್ಮವನ್ನ ನೀಡ್ತೇವೆ. ಜಾಸ್ತಿಯನ್ನು ಮಾತಾಡುವಂತ ವೇದಿಕೆಯಲ್ಲ ಆದ್ರೂ ಕೂಡ ಒಂದೆರಡು ಮಾಹಿತಿಯನ್ನ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಗೆ ಸಾರ್ವಜನಿಕರಲ್ಲಿ ಇದೀಗ ಒಂದು ತಪ್ಪು ಕಲ್ಪನೆಗಳಿದೆ. ನಾವು ಇವಾಗ ರಕ್ತದಾನ ಶಿಬಿರಗಳಲ್ಲಿ ಉಚಿತವಾಗಿ ನಾವು ರಕ್ತವನ್ನ ನೀಡ್ತೇವೆ. ನಾವು ಆಸ್ಪತ್ರೆಗೆ ಹೋಗಿ ರಕ್ತವನ್ನ ಕೇಳುವಾಗ ಆಸ್ಪತ್ರೆಯ ರಕ್ತ ನಿಧಿಯವರು ನಮ್ಮ ಹತ್ರ 800 ರೂಪಾಯಿ, 1000 ರೂಪಾಯಿ ಹಣವನ್ನ ಕೇಳ್ತಾರೆ. ಅದು ಯಾಕೆ ಅವರು ಹಣವನ್ನ ಕೇಳ್ತಾರೆ ಅಂತ ಸಾರ್ವಜನಿಕರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಕಾರ್ಯಕ್ರಮದಲ್ಲಿ ಹಾಜಿ ಮೊಹಮ್ಮದ್ ಡಿಎಚ್ ಇಸ್ಮಾಯಿಲ್, ಹಾಜಿ ಅಬ್ಬಾಸ್, ಅಬ್ದುಲ್ ರಹಿಮಾನ್ ದಾರಿಮಿ ತಬೂಕ್, ಅಬ್ದುಲ್ ರಹಿಮಾನ್ ಇಲಿಯಾಸ್ ಹಾಜಿ, ಅಬ್ದುಲ್ ರಹಿಮಾನ್ ಸೇಠ್, ನಿಜಾಮ್ ಡಿಎಂ ಹಾಗೂ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಕಾರ್ಯನಿರ್ವಾಹಕರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು.